ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ಸಿನ ಪಥದಲ್ಲಿ ಸಾಗ್ತಾ ಇರುವಂತಹ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ದಶಮಾನೋತ್ಸವದ ಸವಿನೆನಪಿಗಾಗಿ ನಗರದ ಪಡಿಲ್ನಲ್ಲಿ ಆರಂಭಿಸಲಾದ ನೂತನ ಆಡಳಿತ ಕಚೇರಿ ಹಾಗೂ ಹಾಸ್ಟೆಲ್ ಕಟ್ಟಡ ಆತ್ಮಶಕ್ತಿ ಸೌಧದ ಲೋಕಾರ್ಪಣಾ ಕಾರ್ಯಕ್ರಮ ಇಂದು ನಡೆಯಿತು. ಈ ವೇಳೆ ಸಹಕಾರ ಸಂಘದ ವಿವಿಧ ವಿಭಾಗಗಳನ್ನು ಉದ್ಘಾಟಿಸಿದ ಗಣ್ಯರು ಮೆಚ್ಚುಗೆಯ ನುಡಿಗಳನ್ನಾಡಿದರು. ಸಿಬ್ಬಂದಿಗಳೇ ಇಂದು ಪ್ರಮೋಷನ್ ತಗೊಂಡು ಮ್ಯಾನೇಜರ್ ಆಗಿ 19 ಶಾಖೆಗಳ ಮ್ಯಾನೇಜರ್ ಕೂಡ ಮಹಿಳೆಯರನ್ನು ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಬಗ್ಗೆ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ, ಅವರಿಗೆ ನಾವು ಧನ್ಯವಾದವನ್ನು ಖಂಡಿತವಾಗಿ ಕೊಡಬೇಕು. ಸರ್ಕಾರ ನೀಡಿ ಎಲ್ಲ ರೀತಿಯಲ್ಲಿ ಸರ್ಕಾರ ನಮ್ಮ ಬೆಳವಣಿಗೆ ಪೂರಕವಾಗಬೇಕು ಅಂತ ಕೇಳಿಕೊಂಡು ವರ್ಷಗಳ ಅವಧಿಯಲ್ಲಿ 858 ಕೋಟಿ ವ್ಯವಹಾರವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು, 19 ಬ್ರಾಂಚ್ನ ಮಾಡಿರ್ತಕ್ಕಂಥದ್ದು, ಸ್ವಂತ ಕಟ್ಟಡವನ್ನು ಹೊಂದಿರತಕ್ಕಂಥದ್ದು, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ಕಾಣ್ತದೆ. ಕೇವಲ ಮಹಿಳೆಯರೇ ನಡೆಸ್ತಕ್ಕಂಥ ಒಂದು ಸಹಕಾರ ಸಂಘ ಬಹುಶಃ ಕರ್ನಾಟಕದಲ್ಲಿ ಮೊದಲನೇದು ಅಂತ ಕಾಣ್ತದೆ. ಏಕೆಂದರೆ ಬೇಕಾದಷ್ಟು ಎಲ್ಲ ಜಿಲ್ಲೆಗಳು ಸುತ್ತಿದ್ದೇನೆ, ಎಲ್ಲ ರಾಜ್ಯಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಸಹಕಾರ ನ್ಯಾಷನಲ್ ಕೋಆಪರೇಟಿವ್ ಹೌಸಿಂಗ್ ಫೆಡರೇಷನ್ ಉಪಾಧ್ಯಕ್ಷನಾಗಿ 95% ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಬಹುಶಃ ಇದೆ ಅಂತ ಕಾಣ್ತದೆ. ಸುಮಾರು 5 ವರ್ಷದ ಈ ಸೊಸೈಟಿಯ ಎಲ್ಲವನ್ನು ನೋಡದೆ ಸದಸ್ಯರು 2016-17ರಿಂದ 3400 ಇದ್ದಂಥದ್ದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇರ್ತದೆ. ಒಂದು ಸಂಸ್ಥೆ ಬೆಳವಣಿಗೆಗೆ ಷೇರು ಬಂಡವಾಳನೂ ಅಷ್ಟೇ, ಠೇವಣಿಗಳು ಅಷ್ಟೇ, ಠೇವಣಿಗಳು ಪ್ರತಿ ವರ್ಷನೂ ಕೂಡ ಜಾಸ್ತಿ ಇರ್ತಕ್ಕಂಥದ್ದು. ನಿಧಿಗಳು 2016-17ರಲ್ಲಿ ಏನಿತ್ತು, ಈ ವರ್ಷ ಏನಿದೆ, 2016-17ರಲ್ಲಿ 92 ಲಕ್ಷ ಇದ್ರೆ ಇವತ್ತು 326, 92, 441 ಪ್ರತಿ ವರ್ಷನೂ ಇನ್ಕ್ರೀಸ್ ಆಗ್ತದೆ. ಸಾಲು ಮುಂಗಡಗಳು ಅಷ್ಟೇ 3865 2016-17ರಲ್ಲಿ ಇದ್ರೆ 11,246. ಇವತ್ತು ಕೇವಲ 10 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತ ಒಂದು ಸಂಸ್ಥೆ ಆತ್ಮಶಕ್ತಿ ಸಹಕಾರಿ ಸಂಘ. ಬಹುಶಃ ಇದರ ಪ್ರಥಮ ಒಂದು ಬ್ರಾಂಚ್ ಅನ್ನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ನಾನೇ ಉದ್ಘಾಟನೆ ಮಾಡಿದ್ದೇನೆಂಬ ಒಂದು ನೆನಪು ನನಗಿದೆ. ಕೇವಲ 10 ವರ್ಷದಲ್ಲಿ 20 ಶಾಖೆಗಳನ್ನ ಹೊಂದಿ ತನ್ನ ಆಡಳಿತ ಒಂದು ಕಚೇರಿಯನ್ನ ಸ್ವಂತ ನೆಲದಲ್ಲಿ, ಸ್ವಂತ ನಮ್ಮ ಭೂಮಿಯಲ್ಲಿ ಸ್ವಂತ ಆಡಳಿತ ಸೌಧವನ್ನು ಇವತ್ತು ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರಿ ಸಚಿವರ ಮುಖೇನ ಇದನ್ನು ಲೋಕಾರ್ಪಣೆಗೊಳಿಸುವಂತಹ ಒಂದು ಕಾರ್ಯಕ್ರಮ ನಿಜವಾಗಿಯೂ ಅವಿಸ್ಮರಣೀಯ.
ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಸಹಕಾರಿ ಎಷ್ಟು ಬೇಗ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ ಇದೆ ಅಂತ ತೋರಿಸಿಕೊಟ್ಟವರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದವರು. ಒಂದು ಪರಿಶ್ರಮ, ಶ್ರದ್ಧೆ, ಶ್ರಮ, ಮತ್ತೊಂದು ಆಡಳಿತದ ಶೈಲಿ. ನಾವು ಒಂದು ಒಳ್ಳೆಯ ರೀತಿಯ ಆಡಳಿತವನ್ನ ಕೊಟ್ಟರೆ ಒಂದು ಸಂಸ್ಥೆ ಬೆಳೆಯುತ್ತದೆ ಅನ್ನೋದಕ್ಕೆ ಇಡೀ ರಾಜ್ಯಕ್ಕೆ ಮಾದರಿಯಾದಂತಹ ಒಂದು ಸಹಕಾರ ಇದ್ರೆ ಅದು ಬಹುಶಃ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಇಷ್ಟು ಬೇಗ ಇಷ್ಟು ವೇಗವಾಗಿ ಈ ಸಂಸ್ಥೆ ಬೆಳೆಯಬೇಕಾದ್ರೆ ಇದರ ಹಿಂದೆ ಕೆಲಸ ಮಾಡುವಂತ ಇದರ ಅಧ್ಯಕ್ಷರು, ಇದರ ನಿರ್ದೇಶಕರು ಮತ್ತು ಅಧಿಕಾರಿಗಳು ನಿಜವಾಗಿ ಇದಕ್ಕೆ ಪ್ರೇರಕ ಶಕ್ತಿ. ಆದ್ದರಿಂದ ಇವತ್ತು ಈ ಮಟ್ಟಕ್ಕೆ ಇದು ಬೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಸಮಾರಂಭದಲ್ಲಿ ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರುಗಳಾದ ಜಿ.ಟಿ. ದೇವೇಗೌಡ, ಉಮನಾಥ್ ಕೋಟ್ಯನ್, ಮಂಗಳೂರು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ ಸೇರಿದಂತೆ ಹಲವು ಮಂದಿ ಅತಿಥಿ ಗಣ್ಯರು ಉಪಸ್ಥಿತರಿದ್ದರು. ನಿತ್ಯ ನೂತನವಾಗಲಿ ಅನ್ನುವಂಥ ಆಶಯದ ಜೊತೆಗೆ ಇಂದಿನ ಸುಂದರವಾದಂತಹ ಸಂಭ್ರಮದ ಈ ಸಭೆಯನ್ನ ನಾವೆಲ್ಲರೂ ಆನಂದಿಸ್ತಾ. ಇನ್ನು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನೂತನ ಆತ್ಮಶಕ್ತಿ ಸೌಧವು ಆಡಳಿತ ಕಚೇರಿ ಮತ್ತು ಹಾಸ್ಟೆಲ್ ಕಟ್ಟಡಗಳನ್ನು ಒಳಗೊಂಡಿದ್ದು ಸುಮಾರು 10,000 ಚದರಡಿ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿದೆ. ಈ ಸಹಕಾರಿ ಬ್ಯಾಂಕ್ ಪ್ರಸ್ತುತ ಪ್ರಧಾನ ಕಚೇರಿ ಸೇರಿದಂತೆ 19 ಗಣಕೀಕೃತ ಶಾಖೆಗಳನ್ನು ಹೊಂದಿದೆ. 2020-21ನೇ ಸಾಲಿನಲ್ಲಿ 858 ಕೋಟಿ ರೂಪಾಯಿ ವ್ಯವಹಾರದೊಂದಿಗೆ 1.41 ಕೋಟಿ ರೂಪಾಯಿ ಲಾಭವನ್ನು ಗಳಿಸಿ ಪ್ರಾರಂಭದ ವರ್ಷದಿಂದಲೇ 15% ಡಿವಿಡೆಂಟ್ ಅನ್ನು ನೀಡುತ್ತಾ ಬಂದಿದೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧಿಸಿದಂತಹ ವಿಶೇಷ ಸಾಧನೆಗಾಗಿ 10 ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ.